ಲಂಡನ್ನಿನ ಹೀಥ್ರೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿದ್ಯುತ್ ಉಪಕೇಂದ್ರದಲ್ಲಿ ಬೆಂಕಿ ಬಿದ್ದು ಮಿಂಚುರಿ ಪೂರೈಕೆ ನಿಂತು ಹೋದುದರಿಂದ ವಿಮಾನ ಹಾರಾಟಗಳನ್ನು ಸದ್ಯ ನಿಲ್ಲಿಸಲಾಗಿದೆ. ವಿಮಾನಯಾನ ಸಂಸ್ಥೆಯು ಪ್ರಯಾಣಿಕರನ್ನು ಸಹಕರಿಸುವಂತೆ ಕೋರಿದ್ದು, ಸದ್ಯ ವಿಮಾನ ಹಾರಾಟ ಇಲ್ಲ ಎಂದು ತಿಳಿಸಿದೆ. ವಿಮಾನಯಾನ ಸಂಸ್ಥೆಯು ಇದೇ ವಿಷಯವನ್ನು ಟ್ವೀಟ್ ಕೂಡ ಮಾಡಿದೆ. ವಿದ್ಯುತ್ ಉಪಕೇಂದ್ರದಲ್ಲಿ ಅಗ್ನಿ ಅವಘಡ ಆಗಿದೆ. ಹಾಗಾಗಿ ನಿಲ್ದಾಣಕ್ಕೆ ಮಿಂಚುರಿ ಬೇಕಲಿನ ಹರಿವು ನಿಂತಿದೆ. ಹಾಗಾಗಿ ಸದ್ಯ ಎಲ್ಲ ವಿಮಾನ ಹಾರಾಟ ನಿಲ್ಲಿಸಲಾಗಿದೆ. ದಯವಿಟ್ಟು ಪ್ರಯಾಣಿಕರೆಲ್ಲ ಸಹಕರಿಸಬೇಕು ಎಂದು ಎಕ್ಸ್ ಪೋಸ್ಟ್ನಲ್ಲಿ ಹೇಳಲಾಗಿದೆ. ಆದಷ್ಟು ಬೇಗ ಸಮಸ್ಯೆ ಪರಿಹರಿಸಿ ವಿಮಾನಯಾನ ಹಾರಾಟ ಆರಂಭಿಸಲಾಗುವುದು ಎಂದು ಸಂಬಂಧಿಸಿದ ಅಧಿಕಾರಿಗಳು ಸಂಪರ್ಕಿಸುವವರಿಗೆ ಉತ್ತರಿಸುತ್ತಿದ್ದಾರೆ. VNR Gold.